ನಮಸ್ತೆ. ಬಲೆ ತುಳು ಕಲ್ಪುಗ ವಿಡಿಯೋ ಸೀರೀಸ್ಗೆ ನೀಲೇ ಮಾತ್ರೆಗಳ ಸುಸ್ವಾಗತ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಕಲಿಯುತ್ತಿದ್ದೇವೆ ಹಣ್ಣುಗಳ ಬಗ್ಗೆ. ಹಣ್ಣುಗಳು, ತರಕಾರಿ, fruits and vegetables. ಹಣ್ಣು ತರಕಾರಿಗಳು. ತುಳುವಿನಲ್ಲಿ ಮುಂಚೆಲ್ಲ ಬಂದಿರೋದಂದ್ರೆ ಸ್ವಂತವಾಗಿ ಬೆಳೆಯುವಂತ ತರಕಾರಿಗಳು, ಊರಲ್ಲೇ ಬೆಳೆಯುತ್ತ ತರಕಾರಿಗಳು ಮತ್ತು ಪೇಟೆ ತರಕಾರಿಗಳು. ಪೇಟೆ ತರಕಾರಿಗಳೆಲ್ಲ ಅದರ ಹೆಸರು ಅದೇ ತರ ಇದೆ, ಯಾಕೆಂದ್ರೆ ಅದು ಇಂಪೋರ್ಟೆಡ್. ತುಳು ಮಣ್ಣಿನಲ್ಲೇ ಬೆಳೆಯುತ್ತಿದ್ದಂತ ತರಕಾರಿಗಳಿವೆ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಸರು ಇದೆ ತುಳುವಿಗೆ ಸಂಬಂಧಪಟ್ಟ. ಯಾಕಂದ್ರೆ ಟೊಮೆಟೊ, ಬಟಾಟೆ, ಆಲೂಗಡ್ಡೆ ಅಂತ ಹೆಸರಿರ್ತದೆ, ಅದೆಲ್ಲ ಕನ್ನಡದ ಹೆಸರು ಅಥವಾ ಇನ್ನೊಂದರ ಹೆಸರು, ಅದು ತುಳುವಿನ ಹೆಸರಲ್ಲ. ಸೊ ಅದಕ್ಕೆ ಅದೇ ಹೆಸರು ಇಲ್ಲಿದೆ, ಯಾಕೆಂದ್ರೆ ಅದು ಇಲ್ಲಿಂದ ಬೆಳೆದದಲ್ಲ. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಯಾವುದೆಲ್ಲ ಇದೆ ಅಂತ ಹೇಳ್ತೇನೆ. ಬಟಾಟೆನೆ, ನೇರಳೆ ಹಣ್ಣು, ಬ್ಲ್ಯಾಕ್ ಪ್ಲಮ್ ಅಂತ ಹೇಳ್ತಾರಲ್ಲ, ನೇರಳೆ ಹಣ್ಣು. ಅಂದ್ರೆ ಹಣ್ಣು ಪರಂದು, ಹಣ್ಣು, ಫ್ರೂಟ್. ಓಕೆ, ಇದು ಕಾಮನ್ ವರ್ಡ್. ನೇರಳೆ ಹಣ್ಣು, ನೇರಳೆ ಪರಂದು, ನೇರೊಳ್ದ ಪರಂದು, ನೇರಳೆ, ನೇರಳು, ದ ಪರಂದು. ಈಗ ಬಾಳೆಹಣ್ಣು, ಪ್ಲಾಂಟೇನ್ ಅಂತ ಹೇಳ್ತೀವಲ್ಲ, ಬಾಳೆಹಣ್ಣು, ಪ್ಲಾಂಟೇನ್. ಬಾರೆದ ಪರಂದು, ಬಾಳೆಹಣ್ಣು. ಆಮೇಲೆ ಅದೇ ಬನಾನಾ. ಈಗ ಪರಂಗಿ ಹಣ್ಣು, ಪೈನಾಪಲ್ ಅಂತ ಹೇಳ್ತಾರ, ಪೈನಾಪಲ್. ಪರಂಗಿ ಹಣ್ಣು. ಇದಕ್ಕೆ ಪರಂಗಿ ಪೆಲಕ್ಕಾಯಿ ಅಂತ ಹೇಳ್ತಾರೆ. ಪರಂಗಿ ಪೆಲಕ್ಕಾಯಿ ಅಂದ್ರೆ ಹಲಸಿನಕಾಯಿ, ಹಲಸಿನ ಹಣ್ಣು. ಪೆಲಕ್ಕಾಯಿ ಅಂದ್ರೆ ಹಲಸಿನ ಹಣ್ಣು. ಕಾಯಿ ಅಂದ್ರೆ ಕಾಯಿ ಅಲ್ಲ, ಪೆಲಕ್ಕಾಯಿ ಅದೆರಡು ಒಂದೇ, ಕಾಯಿಗೊಂದೇ, ಇದಕ್ಕೆ ಪೆಲಕ್ಕಾಯಿ ಅಂತಾನೆ ಹೇಳೋದು. ಜಾಕ್ ಫ್ರೂಟ್. ಸೊ ಪೆಲಕ್ಕಾಯಿ, ಪೆಲಕ್ಕಾಯಿ ಬಂದ್ರೆ ಪರಂಗಿ ಹಣ್ಣು, ಪೆಲಕ್ಕಾಯಿ ಅಂದ್ರೆ ಜಾಕ್ ಫ್ರೂಟ್. ಅದರಲ್ಲಿ ಇನ್ನು ಕೆಲವು ಕಾಡಲ್ಲಿ ಇರುವಂತದ್ದು ಸಿಗುತ್ತೆ ನಿಮಗೆ. ಪೆಜ ಅಂತ ಒಂದು ಮರ ಇದೆ, ಪೆಜ. ಅದು ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ, ಅದಕ್ಕೆ ಪೆಜಕಾಯಿ ಅಂದ್ರೆ ಅದು ಹಲಸಿನ ಹಣ್ಣಿನ ಜಾತಿದ್ದೇ ಮರ, ಅದು ಅಂದ್ರೆ ಸಣ್ಣದಾಗಿ ಬರುತ್ತೆ. ಈ ಪೆಲಕ್ಕಾಯಿಯಲ್ಲೂ ಒಂದು ತುಳುವ ಅಂತ ಬರುತ್ತೆ, ನಮ್ದು ತುಳುವ ಅಂದ್ರೆ ಸಾಫ್ಟ್, ತುಳುವ ಪೆಲಕ್ಕಾಯಿ. ಮತ್ತೊಂದು ಬರ್ಕೆ.
ಬರ್ಕೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ, ಮೃದು ಮೃದು ಆಗಿರುತ್ತೆ, ಬಿದ್ರೆ ಫುಲ್ ಹೊಡೆದೋಗುತ್ತೆ. ಇದು ಬರ್ಕೆ. ಬರ್ಕೆ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ತುಳು ಅಂದ್ರೆ ಅದೇ ಹೆಸರಿಂದ ಮೆದು ಮೆದು ಸ್ವಭಾವದಿಂದ ಬರುವಂತದ್ದು, ಅದಕ್ಕೆ ತುಳು ಅಂತ ಹೇಳ್ತಾರೆ. ಮತ್ತು ಇದರಲ್ಲೇ ಬೇರೆ ಬೇರೆ ವಿಧದ್ದು ಹಲಸಿನ ಹಣ್ಣು ಇರುತ್ತೆ, ಮುಂಡ ಬೆಳಕಾಯಿ ಆ ತರ. ಬೆಳಕಾಯಿ ಆಯ್ತು. ನೆಕ್ಸ್ಟ್ ಮಾವಿನಕಾಯಿ. ಮಾವಿನಕಾಯಿ ಮ್ಯಾಂಗೋ. ಕುಕ್ಕು. ಕುಕ್ಕುಗೆ ಮಾವಿನಕಾಯಿ ಅಂತ ಹೇಳ್ತೇವೆ, ಮಾವಿನ ಹಣ್ಣು ಕುಕ್ಕು. ಆಮೇಲೆ ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಕೆರೆಂಗ್, ಗೆಣಸು ಅಂತ ಹೇಳ್ತೇವಲ್ಲ, ಸ್ವೀಟ್ ಪೊಟ್ಯಾಟೊ. ಗೆಣಸು, ಸಿಹಿ ಗೆಣಸು. ಸಿಹಿ ಗೆಣಸು ಅಂದ್ರೆ ಕೆರೆಂಗ್. ನಾರ್ಮಲ್ ಆಗಿ ಸಿಹಿ ಗೆಣಸಿಗೆ ಕೆರೆಂಗ್. ಕೆರೆಂಗ್ ಅಲ್ಲೂ ತುಂಬಾ ವಿಧ ಇದೆ. ಮತ್ತೊಂದು ಇದೆ ಮರಗೆಣಸು ಅಂತ ಇದೆ, ಮರಗೆಣಸು. ಮರಗೆಣಸಿಗೆ ಎಲೆ, ಜಮುನೆರಳು, ಅಲಸಂಡೆ, ಲತ್ತಣೆ, ತೊಂಡೆಕಾಯಿ, ಮನೋಲಿ, ಪಡೋಲಕಾಯಿ, ಸ್ನೇಕ್ ಗಾರ್ಡ್, ಪಟ್ಲಾಯಿ, ವೀಳ್ಯದೆಲೆ, ಬಚ್ಚಿರೆ, ಕಬ್ಬು, ಕರ್ಬು, ಹರಿವೆ ಸೊಪ್ಪು, ಪದುಪ್ಪೆ, ಎಡ್ಡೆ ಮುಂಚಿ, ಕರಿಮೆಣಸಿಗೆ ಎಡ್ಡೆ ಮುಂಚಿ, ಕರಿಮೆಣಸು ಎಡ್ಡೆ ಮುಂಚಿ, ಚಿಲ್ಲಿ ಮೆಣಸು, ಮೆಣಸಿಗೆ ಮುಂಚಿ, ಹುಳಿ, ಹುಳಿ, ಹುಳಿ ಅಂದ್ರೆ ಹುಳಿ, ಬಸಳೆ, ಬಸಳೆ. ಇಷ್ಟು ನಮ್ಮ ಊರಲ್ಲಿರುವ ತರಕಾರಿಗಳ ಹೆಸರು. ಥ್ಯಾಂಕ್ ಯು.